ಸಾಂಸ್ಕೃತಿಕ ತಂಡದ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ. ಜೈ ಭಾರತ ಜನನಿಯ ತನುಜಾತೆ. ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡಿ, ಜಯ ಹೇ ರಸ ಋಷಿಗಳ ದೇವಿ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನರುತ ಭಾರತ ಜನನಿಯ ತನುಜಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯ ರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ತೈಲಪ ಹೊಯ್ಸಳ ರಾಣಿದ ನಾಡಿ, ಗಂಗಣ ಜಗಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂದಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಗ ಜೈನರುದ್ಯಾನ. ಜನಗಣ ಹೋಲುವ ದೊರೆಗಳ ಧಾಮ, ಕಾಯಕ ವೈರಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ.
ಇವರಿಗೆ ಮಾನ್ಯ ಕಮಿಷನರ್ ಸರ್ ಅವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಡಾಕ್ಟರ್ ಜಿ ಪರಮೇಶ್ವರ್ ಮಾನ್ಯ ಗೃಹ ಸಚಿವರು, ಇವರನ್ನು ಕೂಡ ಶ್ರೀ ಅನುಪಮ ಅಗರ್ವಾಲ್ ಸರ್ ಹೂ ಕೊಟ್ಟು ಸ್ವಾಗತಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಾನು ನಮ್ಮ ವಿಧಾನಸಭಾ ಮಾನ್ಯ ಸಭಾಧ್ಯಕ್ಷ ಶ್ರೀ ಯು ಟಿ ಖಾದರ್ ಫರೀದ್ಗೆ ನಾನು ಮಂಗಳೂರು ಕಮಿಷನರೇಟ್ ವತಿಯಿಂದ ಹೃದಯಪೂರ್ವಕ ಸ್ವಾಗತನ ಕೋರುತ್ತೇನೆ. ಹಾಗೆಯೇ ಇವತ್ತಿನ ಮುಖ್ಯ ಅಧ್ಯಕ್ಷತೆಯನ್ನು ವಹಿಸುವಂತಹ ಸನ್ಮಾನ್ಯ ಡಾಕ್ಟರ್ ಭರತ್ ಶೆಟ್ಟಿ ವೈ, ಶಾಸಕರು ಮಂಗಳೂರು ಉತ್ತರ ವಿಧಾನ ಕ್ಷೇತ್ರ, ಅವರು ಕೂಡ ನಾನು ಆತ್ಮೀಯವಾಗಿ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲು ಡಾಕ್ಟರ್ ಭರತ್ ಶೆಟ್ಟಿ ವೈ, ಶಾಸಕರು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ರವರಿಗೆ ನಾನು ಮಂಗಳೂರು ಸಿಟಿ ವೃತ್ತಿಯಿಂದ ಹೃತ್ಪೂರ್ವಕ ಸ್ವಾಗತನ ಕೋರುತ್ತೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಸನ್ಮಾನ್ಯ ಶ್ರೀ ಕೆ ಹರೀಶ್ ಕುಮಾರ್, ಶಾಸಕರು ಕರ್ನಾಟಕ ವಿಧಾನ ಪರಿಷತ್ತು ಇದ್ದಾರೆ. ಅವರಿಗೆ ಕೂಡ ನಾನು ನಮ್ಮ ಮಂಗಳೂರು ಸಿಟಿ ಕಮಿಷನರ್ ವತಿಯಿಂದ ಹೃತ್ಪೂರ್ವಕ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ನಮ್ಮ ಜೊತೆಗೆ ಸನ್ಮಾನ್ಯ ಶ್ರೀ ಮಂಜುನಾಥ್ ಭಂಡಾರಿ, ಶಾಸಕರು ಕರ್ನಾಟಕ ವಿಧಾನ ಪರಿಷತ್ತು ಇದ್ದಾರೆ. ಅವರಿಗೆ ಕೂಡ ನಾನು ಆದರ ಸ್ವಾಗತ ಕೋರುತ್ತೇನೆ. ನಮ್ಮೊಂದಿಗೆ ನಮ್ಮ ಮಂಗಳೂರು ಜಿಲ್ಲಾಧಿಕಾರಿಗಳು ಶ್ರೀ ಮುಲೈ ಮೊಹಿಲಾನ್ ಅವರು ಇದ್ದಾರೆ. ಅವರೇ ಕೂಡ ನಾನು ಮಂಗಳೂರು ಸಿಟಿ ವೃತ್ತಿಯಿಂದ ಸ್ವಾಗತ ಕೋರುತ್ತೇನೆ. 3 ಕಟ್ಟಡಗಳದ್ದು ಇನಾಗ್ರೇಷನ್ ಆಯಿತು. ಮೊದಲನೇದಾಗಿ ಬಜ್ಪೆ ಪೊಲೀಸ್ ಸ್ಟೇಷನ್, ಆದ ನಂತರ ಈಗಾಗಲೇ ಮಂಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆ, ನಂತರ ನಗರ ಸಶಸ್ತ್ರ ಮೀಸಲು ಪಡೆದು ಇನಾಗ್ರೇಷನ್ ಮಾಡೋದು ಬಾಕಿ ಇದೆ. ಈ 3 ಇನಾಗ್ರೇಷನ್ ಮಾಡಲಿಕ್ಕೆ ನಮ್ಮೊಂದಿಗೆ ಮಾನ್ಯ ಗೃಹ ಸಚಿವರು ಇದ್ದಾರೆ. ಸರ್, ಈ 3 ಸ್ಟೇಷನ್ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ವರದಿ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಮೊದಲೇ ಬಜ್ಪೆ ಪೊಲೀಸ್ ಸ್ಟೇಷನ್, ಇದು 1959ರಲ್ಲಿ ಈ ಪೊಲೀಸ್ ಠಾಣೆದು ಇನಾಗ್ರೇಷನ್ ಆಯಿತು. ತದನಂತರ 1973ರಲ್ಲಿ ಇದು ಸರ್ಕಾರಿ ಕಟ್ಟಡಕ್ಕೆ ಇದು ಸ್ಥಾನಾಂತರಣ ಆಯಿತು. 50 ವರ್ಷ ನಂತರ ಈಗ ಈ ವರ್ಷ ಇದು ಹೊಸ ಕಟ್ಟಡಕ್ಕೆ ಇವತ್ತು ಶಿಫ್ಟ್ ಆಗ್ತಾ ಇದೆ. ಇದು ಟೋಟಲ್ ವೆಚ್ಚು 192 ಲಕ್ಷ. ಅದೇ ರೀತಿ ಮಂಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆ, ಇದು 1959ರಲ್ಲಿ ಪ್ರಾರಂಭ ಆಯಿತು. ತದನಂತರ 2016ರಲ್ಲಿ ಕನಕನಾಡಿ ಟೌನ್ ಮತ್ತು ಮಂಗಳೂರು ಗ್ರಾಮಾಂತರದ್ದು ವಿಭಜನೆ ಆಯಿತು. ಆದ ನಂತರ ಮಂಗಳೂರು ಗ್ರಾಮಾಂತರ ಠಾಣೆ ವಾಮಂಜೂರಿಗೆ ಸ್ಥಳಾಂತರಣ ಆಯಿತು. ಇಲ್ಲಿವರೆಗೆ ಇದು ಖಾಸಗಿ ಕಟ್ಟಡದಲ್ಲಿ ನಿರ್ಮಾಣ ಮಾಡ್ತಾಯಿದ್ರು. ಈಗ ಕಳೆದ ವರ್ಷ ಹೊಸ ಕಟ್ಟಡದ ನಾವು ಈಗ ನಿರ್ಮಾಣ ಪ್ರಾರಂಭ ಮಾಡಿದ್ದೀವಿ. ಈ ಹೊಸ ಕಟ್ಟಡ ಸುಮಾರು 2,72,00,000ದಲ್ಲಿ ನಾವು ಕಟ್ಟಿದ್ದೀವಿ. ಅದೇ ರೀತಿ 3ನೇದು ನಮ್ಮ ನಗರ ಸಶಸ್ತ್ರ ಮೀಸಲು ಪಡೆ, 2010 ಜುಲೈದಲ್ಲಿ ಮಂಗಳೂರು ಕಮಿಷನರೇಟ್ದು ಪ್ರಾರಂಭ ಆದ ನಂತರ ನಗರ ಸಶಸ್ತ್ರ ಮೀಸಲು ಪಡೆ ಜಿಲ್ಲಾ ಮೀಸಲು ಪಡೆಯಿಂದ ವಿಭಜನೆ ಆಯಿತು. ಆದ ನಂತರ ಇದು ಜಿಲ್ಲಾ ಪೊಲೀಸ್ ತರಬೇತಿ ಕೇಂದ್ರದಲ್ಲಿ ಅದು ನಿರ್ಮಾಣ ಮಾಡ್ತಾಯಿದ್ರು. ಕಳೆದ ವರ್ಷ ಅದಕ್ಕಾಗಿ ಸೆಪ್ರೇಟ್ ಬಿಲ್ಡಿಂಗ್ದು ಸ್ಯಾಂಕ್ಷನ್ ಆಯಿತು. 3,80,00,000 ಖರ್ಚದಲ್ಲಿ ಈಗ ಇವತ್ತು ನಾವು ಇದು ಬಿಲ್ಡಿಂಗ್ ಕಟ್ಟಿದ್ದೀವಿ ಮತ್ತು ಇವತ್ತು ಅದರದ್ದು ಪ್ರಾರಂಭ ಆಗ್ತಾಯಿದೆ. ಸೊ ಇದೆಲ್ಲ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಸ್ವಾಗತ ಕೋರ್ತು ನಾನು ನನ್ನ ಸ್ವಾಗತ ಭಾಷಣ ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅತ್ಯಂತ ಸಂತೋಷವಾಗ್ತಿದೆ. ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ನೂತನವಾದ ಕಚೇರಿ ಮತ್ತು ಸವಲತ್ತುಗಳನ್ನು ಗೃಹ ಸಚಿವರು ಇವತ್ತು ನಮ್ಮ ನಗರಕ್ಕೆ ಇವತ್ತು ಒದಗಿಸಿಕೊಟ್ಟಿದ್ದಾರೆ. ಎಲ್ಲ ಸವಲತ್ತು ಮತ್ತು ಯೋಜನೆಗಳು ಏನು ಇವತ್ತು ರಾಜ್ಯದ ಗೃಹ ಇಲಾಖೆಯ ಸಚಿವರು ನಮ್ಮ ಜಿಲ್ಲೆಗೆ ಕೊಡ್ತಾ ಇದ್ದಾರೆ ನಗರಕ್ಕೆ, ಅದು ಬಹುಶಃ ಈ ಪ್ರದೇಶದ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡ್ತದೆಂಬ ವಿಶ್ವಾಸ ನನಗೆ ಇದೆ. ಆ ಕೆಲಸವನ್ನು ಮಾಡಬೇಕಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಪೊಲೀಸ್ ಇಲಾಖೆ ಮಹತ್ವವಾದ ಒಂದು ಇಲಾಖೆ.
ನಾನು ಯಾಕೆಂತ ಹೇಳಿದರೆ ಅತ್ಯಂತ ಒಂದು ಮಹತ್ವವಾದ ಇಲಾಖೆ ಪೊಲೀಸ್ ಇಲಾಖೆ. ಯಾಕೆಂತ ಹೇಳಿದರೆ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಲೆಕ್ಕ ಮಾಡಿದ ಬಹುಶಃ 13% 14% ಪೊಲೀಸರು ಇರ್ಬೋದು. ಇವತ್ತು ಸಮಾಜ ಸರ್ವರು ಕೂಡ ಅದು ಸಣ್ಣ ಮಕ್ಕಳಿಂದ ದೊಡ್ಡವರವರೆಗೆ, ಬಡವರಿಂದ ಶ್ರೀಮಂತರವರೆಗೆ, ಶಿಕ್ಷಿತರಿದ್ದರು ಅಶಿಕ್ಷಿತರಾಗಿರುವವರು ಕೂಡ ಎಲ್ಲರೂ ಕೂಡ ರಾತ್ರಿ 10 ಗಂಟೆಗೆ ಮನೆಯ ಸ್ವಿಚ್ಚನ್ನು ಆಫ್ ಮಾಡಿಕೊಂಡು ಸಂಪೂರ್ಣವಾಗಿ ನೆಮ್ಮದಿಯಿಂದ ನಿದ್ದೆ ಮಾಡೋದಿದ್ದರೆ ಅದು ಪೊಲೀಸ್ ಇಲಾಖೆ ಮೇಲೆ ವಿಶ್ವಾಸ ಇಟ್ಟು ತಮ್ಮ ನಿದ್ದೆ ಮಾಡ್ತಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ಪೊಲೀಸ್ ಇಲಾಖೆ ಇಲ್ಲ ಅಂತ ಒಮ್ಮೆ ಆಲೋಚನೆ ಮಾಡಿ, ಯಾಕೆ ನಿದ್ದೆನೇ ಬರಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಇಲಾಖೆಗೆ ವಿಶೇಷವಾದ ಜವಾಬ್ದಾರಿ ಇದೆ. ಅತ್ಯಂತ ಮಹತ್ವವಾದ ಒಂದು ಜವಾಬ್ದಾರಿಯಾದ ಒಂದು ಕೆಲಸ ಕೂಡ ಇವತ್ತು ಆಗಿದೆ. ಅದನ್ನ ಪ್ರಾಮಾಣಿಕತೆ ಮತ್ತು ನಿಷ್ಠೆಯಿಂದ ತಮ್ಮ ಕೆಲಸ ಮಾಡೋ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಆ ಒಂದು ಈ ಎಲ್ಲ ಸವಲತ್ತು ನಿಮಗೆ ಸಂಪೂರ್ಣವಾಗಿ ಪ್ರಯೋಜನ ಆಗ್ತದೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಪೊಲೀಸ್ ಇಲಾಖೆಗೆ ಕೂಡ ಹೇಳೋದಿಷ್ಟೇ, ನ್ಯಾಯ ಅತಿ ಅಗತ್ಯ. ಒಬ್ಬನಿಗೆ ಊಟ ಇಲ್ಲದಿದ್ರೂ ಚಿಂತೆ ಇಲ್ಲ, ಅದರ ನ್ಯಾಯ ಸಿಗಬೇಕು. ಊಟ ಇಲ್ಲದಿದ್ದರೆ ಕೂಡ ಚಿಂತೆ ಇಲ್ಲ, ಏನಾದರೂ ಕಷ್ಟಪಟ್ಟು ಅದನ್ನು ಮಾಡ್ಬೋದು. ನ್ಯಾಯ ಸಿಕ್ಕುವುದಿಲ್ಲ ಅಂತ ವಾತಾವರಣ ನಿರ್ಮಾಣ ಮಾಡಿದರೆ ಯಾರು ಕೂಡ ಇವತ್ತು ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಸಾಧ್ಯವಿಲ್ಲ. ನ್ಯಾಯ ಕೊಡಲಿಕ್ಕೆ ತಾವೆಲ್ಲ ಅತ್ಯಂತ ಪ್ರಾಮಾಣಿಕತೆ ಕೆಲಸವನ್ನು ಮಾಡಬೇಕಂತೇಳಿ ನಮ್ಮ ಎಲ್ಲ ಹಿರಿಯ ಅಧಿಕಾರಿಯಿಂದ ಹಿಡಿದು ಸಣ್ಣ ಮಟ್ಟದ ಅಧಿಕಾರಿವರೆಗೆ ನಾನು ಹೇಳೋದು ಕೂಡ ಇವತ್ತು ಇಷ್ಟೇ. ತಾವಿವತ್ತು ಅದು ನಮಗೆ ಅತಿ ಅಗತ್ಯವಾಗಿದೆ. ಎಲ್ಲಿ ಇವತ್ತು ಜನರಿಗೆ ನನಗೆ ನ್ಯಾಯ ಸಿಕ್ಕುವುದಿಲ್ಲ ಎಂಬ ಭಾವನೆ ಮಾಡ್ತದ, ಅಲ್ಲಿ ಅಜಾಗ್ರತೆ ಸೃಷ್ಟಿ ಆಗುವಂಥ ಪರಿಸ್ಥಿತಿ ಆಗ್ತದೆ. ಎಲ್ಲಿ ಜನರಿಗೆ ಇವತ್ತು ನನಗೆ ಏನಾದರೂ ಅನ್ಯಾಯವಾದರೆ ನನಗೆ ಇವತ್ತಲ್ಲ ನಾಳೆ ನ್ಯಾಯ ಸಿಗ್ತದೆ ಎಂಬ ವಿಶ್ವಾಸ ಬರ್ತದ, ಆವಾಗ ಒಂದು ಸ್ವಸ್ಥವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಸಾಧ್ಯ ಆಗುವಂಥ ಅವಕಾಶ ಕೂಡ ಇವತ್ತು ಆಗುವಂಥದ್ದು. ಆದ ಕಾರಣ ಬಹುಶಃ ಅತ್ಯಂತ ಸ್ಪಷ್ಟತೆಯಿಂದ ನ್ಯಾಯ ಕೊಡದೆ ನಮ್ಮ ಮುಖ್ಯ ಉದ್ದೇಶ ಅಂತ ಹೇಳಿಕೊಂಡು ಬಹುಶಃ ತಾವು ತಮ್ಮ ಆ ಕೆಲಸ ನಿರ್ವಹಿಸುವಂಥ ಜವಾಬ್ದಾರಿ ಪ್ರತಿಯೊಬ್ಬರದ್ದು ಕೂಡ ಇವತ್ತು ಆಗಬೇಕು. 90% ಇಲಾಖೆಯವರು ಚೆನ್ನಾಗಿದ್ದುಕೊಂಡು 10% ಇಲಾಖೆಯವರು ಸರಿ ಇಲ್ಲ ಅಂತ ಹೇಳಿದರೆ ಈ 90% ಕೂಡ ಗೌರವ ಹೋಗುವಂಥ ಕೆಲಸ ಇವತ್ತು ಆಗ್ತದೆ. ಅದೇ ಅವಕಾಶ ಇವತ್ತು ಆಗಬಾರ್ದಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ವಿಚಾರ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಎಲ್ಲ ಇಲಾಖೆಯವರಿಗೆ ನಾನು ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ಜನಸಾಮಾನ್ಯರು ಕೂಡ ಅಷ್ಟೇ, ಈ ಪೊಲೀಸ್ ಇಲಾಖೆ ಹೆಚ್ಚು ಸಾಮರ್ಥ್ಯದಿಂದ, ಹೆಚ್ಚು ಆತ್ಮವಿಶ್ವಾಸದಿಂದ, ಎಷ್ಟು ಪ್ರೀತಿಯಿಂದ, ಜಾಸ್ತಿ ಪ್ರೀತಿಯಿಂದ ಕೆಲಸ ಮಾಡಲಿಕ್ಕೆ ಆ ವಾತಾವರಣ ನಿರ್ಮಾಣ ಮಾಡೋ ಜವಾಬ್ದಾರಿ ಅದು ನಮ್ಮೆಲ್ಲರ ಜನಸಾಮಾನ್ಯರ ಮೇಲೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಸಮಾಜದಲ್ಲಿ ಡ್ರಗ್ಸ್ ಮುಕ್ತವಾಗಿ ಮಾಡಬೇಕು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಎಂಬ ಒಂದು ಹಠವನ್ನ ತೊಟ್ಟು ನಮ್ಮ ಈ ಪೊಲೀಸ್ ಇಲಾಖೆ ಬಹಳ ಒಂದು ಉನ್ನತ ಕ್ರಮವನ್ನು ಕೈಗೊಂಡಿದೆ. ಹಾಗಾಗಿ ನಾವೆಲ್ಲ ಸ್ನೇಹಿತರು, ಹಿರಿಯರು ಎಲ್ಲರೂ ನಾವು ಇವತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ. ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಡ್ರಗ್ ಮುಕ್ತವಾಗಿ ಮಾಡೋಣ ಅಂತ ಹೇಳಿ ನಾವು ಇವತ್ತೊಂದು ಶಪಥ ತಟ್ಟಬೇಕಾಗಿದೆ. ನಮ್ಮ ಮಾನ್ಯ 5,000 ವಿದ್ಯಾರ್ಥಿಗಳನ್ನ ಒಳಗೂಡಿ ನಾವು ಇವತ್ತು ಮಾಡಲಿಕ್ಕಿದ್ದೇವೆ. ಅದೇ ದಿವಸ ಕಾಲೇಜು ವಿದ್ಯಾರ್ಥಿಗಳಿಗೆ ರೀಲ್ಸ್ ಮತ್ತು ಪೋಸ್ಟರ್ ಕಾಂಪಿಟೇಷನ್ ನಡೀಲಿಕ್ಕಿದೆ. ಆದಷ್ಟು ಯುವಕರು, ವಿದ್ಯಾರ್ಥಿಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಹಿಡ್ಕೊಂಡು ಒಂದು 10 ನಿಮಿಷ ಕಾಯ್ದೆ. ಯಾಕೆಂದರೆ ಭರತ್ ಶೆಟ್ಟಿ ಅವರು ಬಂದಿರಲಿಲ್ಲ. ನನಗೆ ಆತ್ಮೀಯ ಗೆಳೆಯರು ಕೂಡ ಹೌದು. ಭರತ್ ಶೆಟ್ಟಿಯವರು ಈ ಕ್ಷೇತ್ರದ ಶಾಸಕರಾಗಿ 3 ಬಾರಿ ಅಲ್ಲ, 2ನೇ ಬಾರಿ ಶಾಸಕರಾಗಿ ಅವರ ಕ್ಷೇತ್ರದಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮ ಭಾಳ ಸುಂದರವಾಗಿ ಮೂಡಿ ಬಂದಿದೆ ಅಂಥೇಳಿ ನಾನು ಭಾವಿಸ್ತಾ, ಪೊಲೀಸ್ ಇಲಾಖೆಯಲ್ಲಿ ಬಹಳ ವರ್ಷಗಳಿಂದ ಪೊಲೀಸ್ ಕಟ್ಟಡಗಳು, ಪೊಲೀಸ್ನವರಿಗೆ ಇರೋದಕ್ಕೆ ವಸತಿಗಳು, ಇದು ಬಹಳ ವರ್ಷದಿಂದ ನೆನೆಗುದಿಗೆ ಬಿದ್ದಂಥ ಸಂದರ್ಭದಲ್ಲಿ ನನ್ನ ಅದೃಷ್ಟವೋ ಏನೋ ಗೊತ್ತಿಲ್ಲ, 2015ರಲ್ಲಿ ನಾನು ಮೊದಲನೆಯ ಬಾರಿ ಗೃಹ ಸಚಿವನಾದೆ. ಇದು 3ನೇ ಬಾರಿ ಗೃಹ ಸಚಿವ. ಒಂದು ರೀತಿಯಲ್ಲಿ ಹ್ಯಾಟ್ರಿಕ್ ಆಗಿದೆ. CR ಕ್ವಾರ್ಟರ್ಸ್ಗಳ ಹತ್ರ ಹೋಗಿದ್ದೆ. ಬೆಳಿಗ್ಗೆ ಹೇಗೆ ಪೊಲೀಸ್ನವರು ಜೀವನ ಮಾಡ್ತಾರೆ ನೋಡೋಣ ಅಂತೇಳಿ CR ಕ್ವಾರ್ಟರ್ಸಿಗೆ ಹೋದೆ. ಬೆಂಗಳೂರಿನಲ್ಲಿ, ಮೈಸೂರು ರೋಡಲ್ಲಿದೆ.
ಬಹಳ ಮನಸ್ಸಿಗೆ ನೋವಾಗುವುದರ ಜೊತೆಗೆ ನಾವು ಸರ್ಕಾರದಲ್ಲಿ ಹಗಲಿರುಳು ಇವರ ಜೊತೆಯಲ್ಲಿ ಕೆಲಸ ಮಾಡಿಸ್ಕೊಳ್ತೇವೆ. ಅನೇಕ ಸಂದರ್ಭದಲ್ಲಿ ಅವರು ತಮ್ಮ ಜೀವನವನ್ನೇ ಒತ್ತೆ ಇಟ್ಟು ಕೆಲಸ ಮಾಡ್ತಾರೆ. ವೃತ್ತಿಯಲ್ಲಿ ಅನೇಕ ಜನ ಸಾವನ್ನಪ್ಪಿರ್ತಾರೆ. ಅಂಥವರಿಗೆ ಕನಿಷ್ಠ ಒಂದು ಇರೋದಕ್ಕೆ ಒಂದು ಮನೆಯನ್ನು ಕೂಡ ನಾವು ಸರಿಯಾಗಿ ಮಾಡಿಕೊಡದೆ ಹೋದರೆ ಅವರಿಂದ ನಾವು ಏನನ್ನು ಬಯಸ್ಬೋದು ಅಂತ ಹೇಳಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಮಾತನಾಡಿದಾಗ ಅವರು ಒಂದು ಕಾರ್ಯಕ್ರಮವನ್ನು, ಒಂದು ಯೋಜನೆಯನ್ನು ಸಿದ್ಧ ಮಾಡಿ ಅಂತ ಹೇಳಿದರು. ಹಾಗಾಗಿ ನಾವು ಆ ಪೊಲೀಸ್ ಗೃಹ ಅನ್ನತಕ್ಕಂಥ ಯೋಜನೆಯನ್ನು ಪ್ರಾರಂಭ ಮಾಡಿ ಆ ಸಂದರ್ಭದಲ್ಲಿ ಸುಮಾರು 20,000 ಮನೆಗಳಿಗೆ ಆಯೋಜನೆ ಮಾಡಿ 13,000 ಮನೆಗಳನ್ನು ಕಟ್ಟಿದವು. ಭಾಳ ಸಂತೋಷದಿಂದ ಇವತ್ತು ತಮ್ಮ ಜೊತೆಯಲ್ಲಿ ಹಂಚ್ಕೊಳ್ತೇನೆ. ಅನೇಕ ಕಡೆ ಪೊಲೀಸ್ ಗೃಹಗಳನ್ನು ಕಟ್ಟಿದ್ದೇವೆ, ಇನ್ನೂ ಕಟ್ತೇವೆ. ಈಗ 40-50% ಬಂದಿದೆ. ಈಗ ಇನ್ನೂ 50% ಆಗಬೇಕು. ನನ್ನ ಉದ್ದೇಶ ಈ ಅವಧಿಯಲ್ಲಿ ಆ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೇನೆ. ಎಲ್ಲ ಪೊಲೀಸ್ನವರು ಕನಿಷ್ಠ ಪಕ್ಷ 80-90 ಭಾಗ ಅವರಿಗೆ ಯಾರು ಅವರ ಮನೆಯಲ್ಲೇ ಇರ್ತೇವೆ ಅನ್ನೋರಿಗೆ ಬಿಟ್ಟು ಸರ್ಕಾರದ ಮನೆಯಲ್ಲಿ ಇರಬೇಕು ಅನ್ನೋರಿಗೆ ಮನೆಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಸರ್ಕಾರದಲ್ಲಿ ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಜೊತೆಗೆ ಪೊಲೀಸ್ ಸ್ಟೇಷನ್ಗಳನ್ನು ಭಾಳ ಹಿಂದೆ ಮಾಡಿದ್ದಾರೆ. ಇದು 1959ರಲ್ಲಿ ಇಲ್ಲಿ ಸ್ಟೇಷನ್ ಮಾಡಿರೋದು, ಭಾಳ ಹಳೆಯದು. ಅದೇ ಪ್ರಕಾರ ಈಗ ತಾನೇ ಉದ್ಘಾಟನೆ ಮಾಡಿ ಬಂದಂಥ ಕಟ್ಟಡವೂ ಕೂಡ ಅದು 1959. ಭಾಳ ಹಳೆಯ ಕಟ್ಟಡಗಳು, ಹೆಂಚಿನ ಮನೆಯಲ್ಲಿರ್ತಕ್ಕಂಥದ್ದು. ಈಗಿನ ಆಧುನಿಕ ಜಗತ್ತಿಗೆ ಅದು ಸೂಕ್ತವಾಗೋದಿಲ್ಲ ಅಂಥೇಳಿ ಆ ಕಟ್ಟಡಗಳನ್ನು ತೆಗೆದು ಹೊಸ ಕಟ್ಟಡಗಳನ್ನು ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ದೇವೆ. ಕಳೆದ ಬಾರಿ 100 ಪೊಲೀಸ್ ಠಾಣೆಗಳು ಅಂತ ಒಂದು ಯೋಜನೆಯನ್ನು ಸಿದ್ಧ ಮಾಡಿ ಹಂತವಾಗಿ ಹಣ ಸಿಕ್ಕಿದಾಗೆಲ್ಲ ಕಟ್ಕೊಂಡು ಬರ್ತಾ ಇದ್ದೀವಿ. ನಾನು ಬೆಳಗಾಂ ಜಿಲ್ಲೆಯಲ್ಲಿ ಚಿಕ್ಕೋಡಿ ತಾಲೂಕಿನಲ್ಲಿ ಭಾಳ ಇಂಟೀರಿಯರ್ ಆಗಿ ಬಾರ್ಡರ್ನಲ್ಲಿ ಇರ್ತಕ್ಕಂಥ ಒಂದು ಪೊಲೀಸ್ ಸ್ಟೇಷನ್ಗೆ ಹೋದೆ ನಾನು. ಅದು 1924ರಲ್ಲಿ ಕಟ್ಟಿರ್ತಕ್ಕಂಥ ಕಟ್ಟಡ ಮತ್ತು ಪೊಲೀಸ್ ಠಾಣೆ. ಭಾಳ ಕಠಿಣ ಪರಿಸ್ಥಿತಿಯಲ್ಲಿ ಅವರು ಕೆಲಸ ಮಾಡ್ತಕ್ಕಂಥದ್ದು. ಅದನ್ನು ನೋಡಿದಾಗ ನನಗನ್ನಿಸ್ತು, ಏನಪ್ಪ ಇವರು ಈ ಸ್ಟೇಷನ್ನಲ್ಲಿ, ಈ ಕಟ್ಟಡದಲ್ಲಿ ಏನು ಕೆಲಸ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮಲ್ಲಿ ಏನು ಸಾವಿರಾರು ಪೊಲೀಸ್ ಸ್ಟೇಷನ್ಗಳಿದೆ, ಅವೆಲ್ಲವನ್ನು ಆಧುನೀಕರಣ ಮಾಡಿಕೊಂಡು ಬರ್ತಾ ಇದ್ದೇವೆ. ಹೊಸ ಕಟ್ಟಡಗಳನ್ನು ಕಟ್ಟಿಕೊಂಡು ಬರ್ತಾ ಇದ್ದೇವೆ. ಇವತ್ತು ನನಗೆ ಭಾಳ ಜನ ಶಾಸಕರು ಪೊಲೀಸ್ ಠಾಣೆ ಕೊಡಬೇಕು ಅಂತೇಳಿ ವಿಧಾನ ಸಭೆ ಸಂದರ್ಭದಲ್ಲಿ ಕೇಳ್ತಾರೆ, ಸರ್ ನಮ್ಮೂರಿಗೆ ಒಂದು ಪೊಲೀಸ್ ಸ್ಟೇಷನ್ ಕೊಡಿ. ನಾನು ಅವ್ರಿಗೆ ಹೇಳ್ತೀನಿ, ಬೇಡಪ್ಪ, ಪೊಲೀಸ್ ಸ್ಟೇಷನ್ ಯಾಕೆ ಬೇಕು ನಿಮಗೆ? ಶಾಂತಿಯಿಂದ ಇರೋದಕ್ಕೆ ನೋಡ್ರಿ. ಜನ ಅಲ್ಲಿ ಪೊಲೀಸ್ ಸ್ಟೇಷನ್, ನಮಗೆ ಕಂಡೀಷನ್ ಇದೆ, ಒಂದು ಪೊಲೀಸ್ ಸ್ಟೇಷನ್ ಕೊಡಬೇಕಂದ್ರೆ 300 ಅಪರಾಧಗಳಿರಬೇಕು. ನೀವು ಅಪರಾಧಿಗಳನ್ನು ಹ್ಯಾಕ್ ಮಾಡೋಕ್ಕೆ ಹೋಗ್ತೀರಿ? ಅದರಿಂದ ಪೊಲೀಸ್ ಸ್ಟೇಷನ್ ಬೇಡ ಮಾರಾಯರೆ ಅಂತ ಹೇಳ್ತೀವಿ. ಆದರೂ ಅವರು ಬೇಕು ಅಂತ ಕೇಳ್ತಾರೆ. ಒಂದೊಂದು ಸಾರಿ ನಾವು ಸ್ಯಾಂಕ್ಷನ್ ಮಾಡಿ ಕೊಡ್ತೇವೆ. ಇವತ್ತು ನಾವು ಚುನಾವಣೆಗೆ ಮೊದಲು ನಾನು ಪ್ರಣಾಳಿಕಾ ಸಮಿತಿಯ ಅಧ್ಯಕ್ಷನಿದ್ದೆ ನಮ್ಮ ಪಕ್ಷದ್ದು. ಆ ಸಂದರ್ಭದಲ್ಲಿ ಏನು ಕ್ಯಾಪ್ಷನ್ ಕೊಡಬೇಕು, ನಮ್ಮ ಟ್ಯಾಗ್ಲೈನ್ ಏನಿರಬೇಕು ಈ ಪ್ರಣಾಳಿಕೆಯದ್ದು ಅಂತ ಯೋಚನೆ ಮಾಡುವಾಗ ನಮಗೆ ಜ್ಞಾಪಕ ಬಂದಿದ್ದು ಕುವೆಂಪುರವರ ಸರ್ವ ಜನಾಂಗದ ಶಾಂತಿಯ ತೋಟ. ಇಡೀ ರಾಜ್ಯದಲ್ಲಿ ನಾವು ಶಾಂತಿಯಿಂದ ಇರಬೇಕು. ಯಾವುದೇ ಧರ್ಮ, ಜಾತಿ, ಮತ್ತೊಂದು ಇದರಲ್ಲಿ ವ್ಯತ್ಯಾಸಗಳು ಬಂದರೆ
ಅದನ್ನು ಒಂದು ಹಂತಕ್ಕೆ ನಿಲ್ಲಿಸುವಂಥದ್ದು, ಜೊತೆಗೆ ಶಾಂತಿಯಿಂದ ಬಾಳಬೇಕು. ಎಲ್ಲರಿಗೂ ಕೂಡ ಸರಿಸಮಾನವಾದಂಥ ಅವಕಾಶಗಳು ಕಲ್ಪಿಸಬೇಕು. ಅದಕ್ಕಾಗಿ ಆ ಕ್ಯಾಪ್ಷನನ್ನು ಹಾಕ್ಕೊಂಡು ನಾವು ಆಧುನಿಕ ಜಗತ್ತಿನಲ್ಲಿ ಏನೆಲ್ಲ ಆಗ್ತಾ ಇದೆ, ನಿಮ್ಮ ಅಕೌಂಟ್ನಲ್ಲಿ ಹಣ ಇವತ್ತಿರ್ಬೋದು, ನಾಳೆ ಕ್ಷಣಾರ್ಧದಲ್ಲಿ ನಿಮ್ಮ ಅಕೌಂಟಲ್ಲಿ ಖಾಲಿ ಆಗಿರುತ್ತೆ. ಯಾವುದೋ ರೀತಿಯಲ್ಲಿ ನಿಮ್ಮ ಅಕೌಂಟನ್ನು ಹ್ಯಾಕ್ ಮಾಡಿ ಹಣ ತಗೊಂಡಿರ್ತಾರೆ, ನಿಮಗೆ ಗೊತ್ತಾಗೋದಿಲ್ಲ. ಇಂತಹ ಕ್ರೈಮ್ಗಳು ಇವತ್ತು ಜಾಸ್ತಿ ಆಗಿರ್ತಕ್ಕಂಥದ್ದನ್ನು ನಾವು ಇಲಾಖೆಯಲ್ಲಿ ಗಮನಿಸಿದ್ದೇವೆ ಮತ್ತು ಅದಕ್ಕೆ ಏನು ಕ್ರಮ ಮಾಡಬೇಕು ಅದನ್ನು ನಾವು ಮಾಡ್ತಾ ಇದ್ದೇವೆ. ಕರ್ನಾಟಕ ಪೊಲೀಸ್ ಏನಿದೆ, ಇಡೀ ರಾಷ್ಟ್ರದಲ್ಲಿ ಭಾಳ ಉತ್ತಮವಾಗಿ ಕೆಲಸ ಮಾಡ್ತಕ್ಕಂಥ, ಭಾಳ ಶಿಸ್ತಿನಿಂದ ಇರ್ತಕ್ಕಂಥ ಪೊಲೀಸ್, ಕರ್ನಾಟಕ ಪೊಲೀಸ್ ಅನ್ನೋದನ್ನು ಬಹಳ ಹೆಮ್ಮೆಯಿಂದ ಹೇಳೋದಕ್ಕೆ ಬಯಸ್ತೇನೆ. ಇರ್ಬೋದು ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರುತ್ತೆ, ಸಣ್ಣ ಪುಟ್ಟ ನ್ಯೂನತೆಗಳಿರುತ್ತೆ. ಒಂದು ಇಲಾಖೆ, ಒಂದು ಯೋಜನೆ ಇವುಗಳನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಇವೆಲ್ಲವೂ ಸ್ವಾಭಾವಿಕವಾಗಿ ಬರ್ತಕ್ಕಂಥವು. ಆದರೂ ಕೂಡ ಇವತ್ತು ನಮಗಿರ್ತಕ್ಕಂಥ ಪೊಲೀಸ್ ಇಲಾಖೆ ನಿಜವಾಗಿ ಕೂಡ ಬಹಳ ಪ್ರಾಮಾಣಿಕವಾಗಿ ಶಿಸ್ತಿನಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಾಡೋದಕ್ಕೆ ನಾವು ಎಲ್ಲ ವಾತಾವರಣವನ್ನು ಸೃಷ್ಟಿ ಮಾಡಿಕೊಟ್ಟಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾನು ಅಧಿಕಾರವನ್ನು ಬಿಟ್ಟಿದ್ದೆ, ಈಗ ಅದನ್ನು ಮಾನ್ಯ ಇಂದಿನ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿಯವರು, ಅವರು ಗೃಹ ಸಚಿವರಾಗಿದ್ದರು, ಅದನ್ನು ಮುಂದುವರಿಸಿ ಕಟ್ಟಡ ಮುಗಿತಾ ಬಂದಿದೆ. ಈಗ ಅದಕ್ಕೆ ಏನೆಲ್ಲ ಬೇಕೋ ಅದನ್ನು ಸಲಕರಣೆಗಳನ್ನು ಮಾಡೋದಕ್ಕೆ ಹೊರಟಿದ್ದೇವೆ. ಅದು ಆದ ತಕ್ಷಣ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪೊಲೀಸ್ ಠಾಣೆಗಳನ್ನು, ನಾವು ಸಿಬ್ಬಂದಿಗಳನ್ನು ಯಾವ ರೀತಿ ಸೆನ್ಸಿಟೈಸ್ ಮಾಡಬೇಕು, ಅವರಿಗೆ ಯಾವ ರೀತಿ ಮಾನಿಟರ್ ಮಾಡಬೇಕು, ಅಕೌಂಟಬಿಲಿಟಿ ಮಾಡಬೇಕು, ಇದೆಲ್ಲವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಕರ್ನಾಟಕ ಪೊಲೀಸ್ ಬಹಳ ತ್ವರಿತಗತಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥದ್ದು ನಾವು ಮುಂದಿನ ದಿನಗಳಲ್ಲಿ ಕಾಣ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. 10 ನಿಮಿಷ ಕತ್ರಿ ಹಿಡಿದು ಕಾಯ್ದ್ರಂತ ನಮ್ಮಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್ ಕಾರ್ಯಕ್ರಮದ ಲೈವ್ ರಿಲೇ ನಮ್ಮ ಒಂದು ಬೂತಿನಲ್ಲಿ ಇರುವ ಕಾರಣಕ್ಕಾಗಿ ಮಿಸ್ ಮಾಡಲಿಕ್ಕೆ ಆಗಲಿಲ್ಲ. ಅದನ್ನು ಬರುವಾಗ ಸ್ವಲ್ಪ ಲೇಟ್ ಆಯಿತು, ಕ್ಷಮೆಯನ್ನು ಕೋರ್ತಾ ಇದ್ದೇನೆ. ನನಗೆ ಬಹಳ ಸಂತೋಷದ ವಿಷಯ ಏನಂತ ಹೇಳಿದ್ರೆ, ಇವತ್ತು ಬಜ್ಪೆ ಸ್ಟೇಷನ್ನ ಉದ್ಘಾಟನೆ ಆಗಿದೆ, ಇದರ ಉದ್ಘಾಟನೆ ಆಗಿದೆ. ಈ ಎರಡೂ ಪೊಲೀಸ್ ಸ್ಟೇಷನ್ನ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ನಾನು ಮೊದಲ ಬಾರಿ ಶಾಸಕನಾಗಿ ನಾನು ಮಾಡಿದ್ದೆ. ಆಗಿನ ಸರ್ಕಾರದಿಂದ ಆಗಿರ್ಬೋದು, ಈಗಿನ ಸರ್ಕಾರದಿಂದ ಆಗಿರ್ಬೋದು, ಆಗ್ತಾ ಇರುವಂಥ ಕೆಲಸ ನಾನು ಮಾಡಿದ್ದೇನೆ, ಅವ್ರು ಮಾಡಿದ್ದನ್ನು ಹೇಳುವಂಥದ್ದಲ್ಲ, ಮಾಡೋದು ಮುಖ್ಯ. ಯಾಕಂತ ಹೇಳಿದ್ರೆ ಈ ರೀತಿಯ ಇನ್ಫ್ರಾಸ್ಟ್ರಕ್ಚರ್ ನಮಗೆ ಪೊಲೀಸ್ ಇಲಾಖೆಗೆ ಬಹಳ ಅಗತ್ಯ ಇರುವಂಥ ಕೆಲಸ. ನನ್ನ ಲಿಸ್ಟಲ್ಲಿ ಕೆಲವು ರಾಜಕಾರಣಿಗಳನ್ನು ಮಾತ್ರ ನಾವು ಸಂಭಾವಿತರು ಅಂತ ಹೇಳ್ತೇವೆ, ಡೀಸೆಂಟ್ ಅಂತ. ಅದರಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಖಂಡಿತ ಆ ಲಿಸ್ಟಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ ಆ ಶಾಸಕನಾಗಲಿಕ್ಕೆ ಮುಂಚೆನೇ ಅವರ ಪರಿಚಯ, ಈಗಿನ ಪರಿಚಯ ಅಲ್ಲ. ನಾನು ಹೆಲ್ತ್ ಸೆಕ್ಟರ್ನಲ್ಲಿ ಕೆಲಸ ಮಾಡಿದಂಥ ಸಮಯದಲ್ಲೇ ಅವರ ಪರಿಚಯ. ಈಗ ಪೊಲೀಸ್ ಇಲಾಖೆಗೆ ನಾವೀಗ ಇದನ್ನು ಮಾಡಿಕೊಟ್ಟಿದ್ದೇವೆ. ಹಾಗೆ ಮಾನ್ಯ ಗೃಹ ಸಚಿವರ ಹತ್ರ ಕೋರಿಕೆ ಏನಂತ ಹೇಳಿದರೆ, ನಮ್ಮಲ್ಲಿ ಸ್ಟೇಷನ್ಗಳಲ್ಲಿ ಅಲಾಟೆಡ್ ನಂಬರ್ಸ್ ಇದ್ದಾರೆ, ವೇಕೆನ್ಸೀಸು ಅಂತ ಇಲ್ಲ. ಆದರೆ ಮೆನ್ ಸ್ವಲ್ಪ ಕಮ್ಮಿ ಇರ್ತಾರೆ. ಅಂದರೆ ಇಲ್ಲಿಯ ಕಾನೂನು ಸುವ್ಯವಸ್ಥೆ ಮಾಡಲಿಕ್ಕೆ ಸ್ವಲ್ಪ ಕೆಲವು ಸ್ಟೇಷನ್ಗಳಲ್ಲಿ ಹೋಗುವಾಗ ಸ್ವಲ್ಪ ಜನರ ಮೆನ್ ಶಾರ್ಟೇಜ್ ಇರ್ತದೆ. ಹಾಗೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೋದು. ಮತ್ತೊಂದು ಎರಡನೇದಾಗಿ ಇಲ್ಲಿ ಪೊಲೀಸರಿಗೆ ಅವರಿಗೆ ಅಪಾರ್ಟ್ಮೆಂಟ್ ಸಿಸ್ಟಮನ್ನು ಸ್ವಲ್ಪ ಮಾಡಿಕೊಟ್ರೆ ಕೆಲವರಿಗೆ ಸ್ವಲ್ಪ ಕೆಲವು ಕಡೆ ಶಾರ್ಟೇಜ್ ಇದೆ. ಅದ್ರ ಬಗ್ಗೆ ಸಹ ಆಲೋಚನೆಗಳನ್ನು ಮಾಡ್ಬೋದು. ನಾನು ಇಲ್ಲಿರುವಂಥ ಕಮ್ಯುನಲ್ ವೈಲೆನ್ಸ್ ಮತ್ತು ಬೇರೆ ಸೆನ್ಸಿಟಿವ್ ಮ್ಯಾಟರ್ಸ್ ತುಂಬ ಇದೆ ಇಲ್ಲಿ. ಅದೆಲ್ಲದು ಹೆಚ್ಚಾಗಿ ಡ್ರಗ್ ರಿಲೇಟೆಡ್ ಇರ್ತದೆ. ನಾನು ಮೊದಲ ಬಾರಿ ಶಾಸಕನಾಗಿ ಅಧಿವೇಶನದಲ್ಲಿ ಮಾತಾಡುವಂಥ ಸಮಯದಲ್ಲಿ ನೀವು ಗೃಹ ಮಂತ್ರಿಗಳಾಗಿದ್ದರೆ, ಆಗ ನನ್ನ ಫಸ್ಟ್ ಭಾಷಣ ನಾನು ಡ್ರಗ್ಸ್ನ ಬಗ್ಗೆ ಮಾತಾಡಿದ್ದೆ. ಅದಾದ ನಂತರ ನೀವು 1 ವಾರದೊಳಗಾಗಿ ಕರ್ನಾಟಕದಲ್ಲಿ ಒಳ್ಳೆಯ ರೀತಿಯ ರೇಡ್ ಗೀಡ್ ಅದನ್ನೆಲ್ಲ ಮಾಡಿ ಡ್ರಗ್ಸನ್ನು ಒಂದು ಸಾಧಾರಣ ಹತೋಟಿಗೆ ತರುವಂಥ ಪ್ರಯತ್ನವನ್ನು ನೀವು ಮಾಡಿದ್ರಿ. ಬಟ್ ಇಟ್ಸ್ ಅ ಆನ್ಗೋಯಿಂಗ್ ಪ್ರೋಸೆಸ್. ಒಂದು ಸರಿ ಆಗ್ತದೆ, ಪುನಃ ಸ್ಟಾರ್ಟ್ ಆಗ್ತದೆ. ನಮ್ಮಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಜಾಸ್ತಿ ಇರುವಂಥ ಕಾರಣಕ್ಕಾಗಿ ಸ್ವಲ್ಪ ಜಾಸ್ತಿ ಇದರ ಬಗ್ಗೆ ಗಮನ ಕೊಡಬೇಕಾದಂಥ ಅವಶ್ಯಕತೆ ಇದೆ. ಇಲ್ಲಿ ಕ್ರೈಮ್ ಇರ್ಬೋದು ಅಥವಾ ಯಂಗ್ಸ್ಟರ್ಸು ದಾರಿ ತಪ್ಪಿ ಹೋಗುವಂಥದ್ದು ಇರ್ಬೋದು.
ಸ್ವಲ್ಪ ಜಾಸ್ತಿ ಪ್ರಕರಣಗಳು ಆನ್ ಆ್ಯಂಡ್ ಆಫ್ ಆಗ್ತಾನೆ ಇರ್ತದೆ. ಲಾ ಆ್ಯಂಡ್ ಆರ್ಡರ್ ಸಿಚುವೇಷನನ್ನು ಖಂಡಿತ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಇಲ್ಲದೆ ಯಾವ ಪಾರ್ಟಿಯವರು ಯಾವುದೇ ಆಗಿರಲಿ, ಡ್ರಗ್ಸ್ ಮತ್ತು ಲಾ ಆ್ಯಂಡ್ ಆರ್ಡರ್ ವಿಷಯ ಬಂದಾಗ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಇಲ್ಲದೆ ಫ್ರೀ ಹ್ಯಾಂಡನ್ನು ನಾವು ಪೊಲೀಸಿಗೆ ಕೊಟ್ಟರೆ ಖಂಡಿತ ಅವರು ಒಳ್ಳೆಯ ಕೆಲಸಗಳನ್ನು ಖಂಡಿತ ಮಾಡ್ತಾರೆ. ನಮ್ಮಲ್ಲಿ ಸ್ವಲ್ಪ ಕೇರಳಕ್ಕೆ ಸೈಡಲ್ಲಿ ನಾವು ಬಾರ್ಡರ್ ಇರುವಂಥ ಕಾರಣಕ್ಕಾಗಿ ಈಗಷ್ಟೇ 1 ಗಂಟೆ ಹಿಂದಷ್ಟೇ ಅಲ್ಲಿ ಒಂದು ಕ್ರಿಶ್ಚಿಯನ್ ಪ್ರೇಯರ್ ಹಾಲಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ. ಆ ರೀತಿಯ ವ್ಯವಸ್ಥೆಗಳು ಇಲ್ಲಿ ಆಗದಂಥ ರೀತಿಯಲ್ಲಿ ಪೊಲೀಸರು ಸ್ವಲ್ಪ ಕಣ್ಣಿಗೆ ಸರ್ಪಗಾವಲಂತ ಏನಂತ ಹೇಳ್ತೇವೆ, ಸ್ವಲ್ಪ ನೋಡಬೇಕಂತ ಅವಶ್ಯಕತೆ ಖಂಡಿತ ಇದೆ. ಮತ್ತು ಮುಖ್ಯವಾಗಿ ಗೃಹ ಸಚಿವರ ಹತ್ರ ಒಂದು ಕೋರಿಕೆ ಏನಂತ ಹೇಳಿದ್ರೆ, ನಾನು ವಿಧಾನಸೌಧದಲ್ಲಿ ತೆಗಿಬೇಕಂತಿದ್ದೆ, ನೀವು ಹೇಗೂ ಸಿಕ್ಕಿದ್ರಿ, ಈಗ ನೀವು ಹೇಳಿಬಿಡ್ತೇನೆ. ನಮ್ಮ ಪೊಲೀಸರ ಯೂನಿಫಾರ್ಮ್ ಇದೆ, ಅವಳು ಹೋಗ್ತಾರೆ ಎಲ್ಲೋ ಗೊತ್ತಿಲ್ಲ, ಎಲ್ಲರೂ ಕಾನ್ಸ್ಟೇಬಲ್ಸ್ ಲೆವೆಲಿಂದ ಬಹುಶಃ ಆಫೀಸರ್ಸ್ ಅವರೆಲ್ಲ, ಅವರದ್ದು ಆ ಬ್ರಿಟಿಷ್ ಕಾಲದ ಟೊಪ್ಪಿ ಏನಿದೆ ಅದನ್ನು ತೆಗೆದು ಪಿ ಕ್ಯಾಪನ್ನು ಕೊಡುವಂಥ ಮಾಡಿದೆ. ಅವರಿಗೆ ಸ್ವಲ್ಪ ಗೌರವಯುತವಾದ ಒಂದು ವ್ಯವಸ್ಥೆ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಸಿಗೆ ಆಗ್ತದೆ ಅನ್ನೋದು ನಮ್ಮ ಸರ್ಕಾರ ಇರುವಾಗ ಸಹ ನಾನು ಪ್ರಯತ್ನ ಮಟ್ಟಿದ್ದೆ. ಬಟ್ ಇಟ್ಸ್ ಅ ಲಾಂಗ್ ಪ್ರೋಸೆಸ್. ಐ ಥಿಂಕ್ ಅದ್ರ ಬಗ್ಗೆ ಗಮನ ಹರಿಸ್ಬೋದು ಅನ್ನುವಂಥ ಯೋಚನೆಯೊಂದಿಗೆ ಮತ್ತೊಮ್ಮೆ ಈ ರೀತಿಯ ಕೆಲಸಗಳನ್ನು ಮಾಡುವಂಥ ಶಕ್ತಿ ನಿಮಗೆ ಭಗವಂತ ಕೊಡಲಿ. ಮುಂದಿನ ದಿನಗಳಲ್ಲಿ ಖಾದರ್ ಸಾಹೇಬ್ರು ಹೇಳಿದ್ರಾಗ ಮತ್ತೊಮ್ಮೆ ನೀವು ಮಂತ್ರಿಯಾಗಿ ಬಂದು ಉದ್ಘಾಟನೆ ಮಾಡಿ ಅಂತ, ಮುಖ್ಯಮಂತ್ರಿಯಾಗಿ ಬಂದರೆ ಒಳ್ಳೇದಿತ್ತು ಅನ್ನೋಂಥ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಭಾರತ್ ಮಾತಾ ಕಿ ಜೈ. ಮಾರ್ಕ್ಸ್ ದ ಬಿಗಿನಿಂಗ್ ಅಂತ ಹೇಳ್ತಾ ನಾವು ಈ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಸೊ ತಮ್ಮೆಲ್ಲ ಒಂದು ರಿಕ್ವೆಸ್ಟು, ನಾ ಇವಾಗ ಬಂದವರಿಗೆಲ್ಲ ವಂದನಾರ್ಪಣೆಯನ್ನು ಸಲ್ಲಿಸ್ತೇನೆ, ಜೋರಾಗಿ ಚಪ್ಪಾಳಿ ತಟ್ಟಬೇಕು. ಓಕೆ, ಥ್ಯಾಂಕ್ ಯು. ಈ ಒಂದು ಕಾರ್ಯಕ್ರಮದ ಘನ ಉಪಸ್ಥಿತಿ ವಹಿಸಿದಂತಹ ಶ್ರೀ UT ಖಾದರ್ ಫರೀದ್, ಮಾನ್ಯ ಸಭಾಧ್ಯಕ್ಷಕರು, ಕರ್ನಾಟಕ ವಿಧಾನಸಭೆ, ಇವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಉಪಸ್ಥಿತಿ ವಹಿಸಿದಂತಹ ಡಾಕ್ಟರ್ G. ಪರಮೇಶ್ವರ್, ಮಾನ್ಯ ಗೃಹ ಸಚಿವರು, ಕರ್ನಾಟಕ ಸರ್ಕಾರ, ಇವರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಸನ್ಮಾನ್ಯ ಡಾಕ್ಟರ್ ಭರತ್ ಶೆಟ್ಟಿ ವೈ, ಶಾಸಕರು, ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ, ಇವರಿಗೂ ಸಹ ಹೃದಯಪೂರ್ವಕ ವಂದನೆಗಳು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಸನ್ಮಾನ್ಯ ಶ್ರೀ K. ಹರೀಶ್ ಕುಮಾರ್, ಶಾಸಕರು, ಕರ್ನಾಟಕ ವಿಧಾನ ಪರಿಷತ್, ಇವರಿಗೂ ಸಹ ಹೃದಯಪೂರ್ವಕ ಧನ್ಯವಾದಗಳು.